ಕಡಬ ತಾಲೂಕಿನಲ್ಲಿ ಕಾಡಾನೆ ಸಂಕಷ್ಟದ ಜೊತೆಗೆ ಇದೀಗ ಚಿರತೆ ಹಾವಳಿ ಕೂಡ ಹೆಚ್ಚಾಗಿದೆ. ಚಿತ್ತೋಡಿ ಎಂಬಲ್ಲಿ ರಬ್ಬರ್ ಮರದ ಮೇಲೆ ಆಡಿನ ಅರ್ಧದಿಂದ ಕಳೇಬರ ಪತ್ತೆಯಾಗಿದೆ. ಇತ್ತೀಚೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಾಕುನಾಯಿಯನ್ನ ಚಿರತೆ ಹಿಡಿದಿತ್ತು. ಕಾಡಾನೆ ಹಾವಳಿ, ಚಿರತೆ ಹಾವಳಿ, ಹಾವುಗಳ ಹಾವಳಿಯಿಂದ ಕಡಬ ತಾಲೂಕಿನ ಜನತೆ ಕಂಗೆಟ್ಟಿದ್ದಾರೆ. ಎಲಿಫೆಂಟ್ ಆಪರೇಷನ್ ಕಾರ್ಯಾಚರಣೆಯು ಸ್ಥಗಿತಗೊಂಡಿದ್ದು ಕಾಡಾನೆಗಳ ಹಿಂಡು ದಿನಂಪ್ರತಿ ಕೃಷಿಯನ್ನ ನಾಶಪಡಿಸುತ್ತಿವೆ. ಇಲ್ಲಿಯ ಸಾರ್ವಜನಿಕ ಓಡಾಡ್ತಾ ಇರುವಾಗ ಆನೆ ಮರಿ ಕಡಿಮೆಯಿಂದ ಒಂದು 10 ಆನೆ ಆದರೂ ಇತ್ತಂತ ಹೇಳಿದ್ರು. ನಾವೇ ಸರಿ ಏನಂತ ನೋಡೋಣ ಬಂದು ನೋಡಿ ಬರುವಾಗ ಅದರೊಟ್ಟಿಗೆ ಸಣ್ಣ ಮರಿ ಇದೆ. ಇಲ್ಲಿ ನೋಡಿ ಗೊತ್ತಾಗ್ತದು, ಬೆದ್ದಿ ಹಾಕಿರೋದು ನೋಡುವಾಗ ನೋಡಿ ಸಣ್ಣ ಮರಿ ಇದೆ. ಮತ್ತು ಈ ಕಡೆ ನೋಡಿದ್ರೆ ಎಲ್ಲ ಹೊರದಾಕಿದ್ದಾರೆ ಫುಲ್ಲು ಟೋಟ್ಲು. ನನ್ನ ಪ್ರಕಾರ ಹೇಳೋದಾದರೆ ಅರಣ್ಯ ಇಲಾಖೆಯವರು ಈ ರಸ್ತೆಯನ್ನು ಜನಸಂಚಾರಕ್ಕೆ ಬಿಡಬಾರ್ದು. ಇಂಥ ಸಮಯ ಇನ್ನು 3 ಗಂಟೆಗೆ ಸಾಯಂಕಾಲ ಟೈಮ್ 3 ಗಂಟೆಗೆ ಇದ್ದದ್ದು. ಆ ಟೈಮಿಂದಾಗಿ ಯಾರು ಇಲ್ಲಿ ಓಡಾಡ್ತಾ ಇಲ್ಲ. ಆದಷ್ಟು ಇವರಿಗೆ ಇಲ್ಲಿ ಬರೋಲಿಕ್ಕೆ ನೂಗಿ ಆ ಕಡೆಯಿಂದ ಏನೋ ಇನ್ನೊಂದು ದಾರಿ ಇದೆ ಅಂತ ಆ ದಾರಿ ವ್ಯವಸ್ಥೆ ಮಾಡಿಕೊಟ್ಟು ಈ ದಾರಿಯನ್ನು ಬಂದ್ ಮಾಡಿ ವ್ಯವಸ್ಥೆ ಮಾಡಬೇಕು. ಯಾನಿಲ್ಲಿ ನೀರು ಐತೆ, ನೀರು ಮತ್ತು ಇಲ್ಲೆಲ್ಲ ಒಂದು ಸ್ವಲ್ಪ ದೊಡ್ಡ ಕೆರೆ ಥರ ಇದೆ ಅಂತ ಅದಕ್ಕೆ ಆಟ ಆಡೋ ಜಾಗ ಅಂತ ಅದಕ್ಕೆ ಅದರದೇ ಸ್ಥಾನಕ್ಕೆ ಅದನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ತೊಂದರೆ ಕೊಡಬಾರ್ದು. ಯಾರ್ಯಾರು HM ಆದ ನಂತರ ಜನ ರೊಚ್ಚಿಗಿಡ್ದು ಆ ನಂತರ ಬಂದು ನಾವು ಆಶ್ವಾಸನೆ ಕೊಡೋದು, ಏನೋ ಒಂದು ಸ್ವಲ್ಪ ದುಡ್ಡು ಕೊಡೋದು, ಇಂಥ ಕೆಲಸವನ್ನು ಮಾಡುವ ಮುಂಚೆನೇ